ಅಲ್ಲಿ ತೆಂಗಿನ ಗೆರಟೆ ಜೀವ ಕಳೆಯನ್ನ ಪಡೆಯುತ್ತೆ. ಬಿಸಾಡಬೇಕಿದ್ದ ಗೆರಟೆ ಆಮೆ ಮೀನಾಗಿ ಮಾರ್ಪಾಟಾಗುತ್ತೆ. ಮ್ಯಾಜಿಷಿಯನ್ ಕೈಯಲ್ಲಿ ಮೂಡಿದ ವಿವಿಧ ಕಲಾಕೃತಿ ಬಗ್ಗೆ ತಿಳಿಯೋಣ ಈ ಸ್ಟೋರಿಯಲ್ಲಿ. ಲೋಲಾಕ್ಷ ಜಾದು ಕಳೆದ ಹಲವು ವರ್ಷಗಳಿಂದ ಕೇಳಿ ಬರುತ್ತಿರುವ ಪ್ರಸಿದ್ಧ ಹೆಸರು. ವಾರ್ಷಿಕೋತ್ಸವ, ಗಣೇಶೋತ್ಸವ ಮತ್ತಿತರ ಸಂದರ್ಭಗಳಲ್ಲಿ ಜಾದು ಕಾರ್ಯಕ್ರಮವನ್ನ ನಡೆಸುತ್ತಾ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಹೆಸರು ಗಳಿಸಿದವರು ಇದೀಗ ಇನ್ನೊಂದು ಬಗೆಯಲ್ಲಿ ಸದ್ದಿಲ್ಲದೆ ಸುದ್ದಿಯಾಗ್ತಿದ್ದಾರೆ. ತೆಂಗಿನ ಗೆರಟೆಗೆ ಬೇರೆ ಬೇರೆ ರೂಪ ಕೊಟ್ಟು ಜೀವ ಕಳೆಯನ್ನು ನೀಡಿದ್ದಾರೆ. ಕೊರೋನಾದಿಂದ ಕಳೆದ 3 ತಿಂಗಳು ಲಾಕ್ಡೌನ್ ಸಂದರ್ಭ ವಿವಿಧ ಕಲಾಕೃತಿಗಳನ್ನ ಮಾಡಿ ಗಮನ ಸೆಳೆದಿದ್ದಾರೆ. ಲೋಲಾಕ್ಷ ಅವರು ಮೂಲತಃ ಕಿನ್ನಿಗೋಳಿ ಸಮೀಪದ ಗೋಣಿಚೂರ ಎಂಬ ಗ್ರಾಮೀಣ ಪ್ರದೇಶದ ಪ್ರತಿಭೆ. ಈ ಹಿಂದೆ ಇವರು ಬಿಎಸ್ಎನ್ಎಲ್ ಉದ್ಯೋಗಿಯಾಗಿದ್ದು ಇದೀಗ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಈ ಹಿಂದೆ ಇವರು ತನ್ನ ಬಿಡುವಿನ ವೇಳೆಯಲ್ಲಿ ಜಾದೂ ಕಾರ್ಯಕ್ರಮವನ್ನ ಮಾಡ್ತಿದ್ರು. ಟಿವಿ, ಮೊಬೈಲ್ ಬಂದ ನಂತರ ಯುವ ಜನತೆ ಅದರೆಡೆಗೆ ಆಕರ್ಷಿತರಾದ ಕಾರಣ ಜಾದೂ ಕಾರ್ಯಕ್ರಮಗಳು ತನ್ನ ಖ್ಯಾತಿಯನ್ನ ಕಳೆದುಕೊಳ್ಳಲು ಪ್ರಾರಂಭಿಸಿತ್ತು. ಅಲ್ಲದೆ ಕಳೆದ ವರ್ಷದಿಂದ ಕೊರೋನಾ ಕಾರಣ ಯಾವುದೇ ಕಾರ್ಯಕ್ರಮಗಳಿಗೆ ನಿಷೇಧ ಏರಿದ ಪರಿಣಾಮ ನಾಟಕ, ಯಕ್ಷಗಾನ ಮಾತ್ರವಲ್ಲದೆ ಜಾದೂವಂತಹ ಕಾರ್ಯಕ್ರಮವನ್ನ ಮಾಡಿಸುವವರ ಸಂಖ್ಯೆ ಇಳಿಮುಖವಾಗಿದೆ. ಆದ್ರಿಂದ ಲೋಲಾಕ್ಷ ಅವರು ತನ್ನ ಬಿಡುವಿನ ಸಮಯವನ್ನ ವ್ಯರ್ಥ ಮಾಡದೆ ತೆಂಗಿನ ಗೆರಟೆ ಮೂಲಕ ವಿವಿಧ ಕಲಾಕೃತಿ ಮಾಡಿ ಗಮನ ಸೆಳೆದಿದ್ದಾರೆ. ನಾನು ಆ್ಯಕ್ಚುಲಿ ಮ್ಯಾಜಿಷಿಯನ್ ಮತ್ತು ಮ್ಯಾಜಿಕ್ ವಸ್ತುಗಳನ್ನು ತಯಾರಿಸ್ತಿದ್ದೆ. ಆದರೆ ನನ್ನ ಸ್ವಯಂ ನಿವೃತ್ತಿ ನಂತರ ನಾನು BSNL ಇದ್ದೆ. ಆನಂತರ ಏನು ಮಾಡೋದಂತ ಲಾಕ್ಡೌನಲ್ಲಿ ತೋಚಲಿಲ್ಲ. ಆನಂತರ ನಾನು ಹವ್ಯಾಸವಾಗಿ ಗೆರಟೆಯಲ್ಲಿ ಕಲೆಯ ಒಂದು ಹವ್ಯಾಸವನ್ನು ಮೈಗೂಡಿಸಿದೆ. ಹಾಗೆ ಇದು ನನಗೆ 2 ಆತ್ಮತೃಪ್ತಿಯನ್ನು ನೀಡಿತು, ಜೊತೆಗೆ ನನಗೆ ಒಳ್ಳೆಯ ಸಮಯವನ್ನು ಒಂದು ಸದುಪಯೋಗಪಡಿಸುವಂತೆ ಒಂದು ನನಗೆ ಮನದಾಳದಿಂದ ಪ್ರೇರೇಪಿಸಿತು. ಹಾಗೆ ನಾನು ಇದನ್ನು ಮೊದಲು 1-2 ಪೀಸ್ಗಳನ್ನು ರೆಡಿ ಮಾಡಿದೆ. ಅನಂತರ ಯಾಕೆ ಎಲ್ಲ ರೀತಿಯ ಒಂದು ಐಟಮ್ಗಳನ್ನು ತಯಾರಿಸಬಾರ್ದಂತ ನನ್ನ ಮನಸ್ಸಿನಲ್ಲಿ ಆಲೋಚನೆ ಹೋಯಿತು. ಹಾಗೆ ನಾನು ಇದ್ದ ಪರಿಕರದಲ್ಲಿ ಅಂದರೆ ಆಕ್ಸೋ ಬ್ಲೇಡ್, ಅರ, ಅದೇ ರೀತಿ ಗರಗಸ ಇದನ್ನೇ ಉಪಯೋಗಿಸಿ ತುಂಬ ಐಟಮ್ಗಳನ್ನು ನಾನು ತಯಾರಿಸ್ತೇನೆ. ಸಾಧಾರಣ ಎಲ್ಲ ನೋಡುವಂಥ ಐಟಮ್ಗಳು, ಕಾರು, ಬಸ್ಸು, ಸೈಕಲ್ಲು, ಸ್ಕೂಟರ್, ಹೀಗೆ ಕಪ್ಪು, ಯಾವುದೆಲ್ಲ ಮನಸ್ಸಿಗೆ ಬರುತ್ತದೆ ಅದನ್ನು ನಾನು ಮೊದಲು ಕಾಗದದಲ್ಲಿ ಅದರ ಒಂದು ಸ್ಕೆಚ್ಚನ್ನು ಮಾಡ್ತೇನೆ. ಅದು ಮಾಡೋದಿದ್ರೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ. ಹಾಗೆ ನಾನು ಸ್ಕೆಚ್ ಹಾಕ್ಕೊಂಡು ನಂತರ ಅದಕ್ಕೊಂದು ಸ್ವರೂಪವನ್ನು ಕೊಡ್ತೇನೆ. ತೆಂಗಿನ ಗೆರಟೆ ಮೂಲಕ ಮೀನು, ಆಮೆ, ದೀಪ, ಚಿಟ್ಟೆ, ಬುಟ್ಟಿ, ಟೀ ಕಪ್, ಸೈಕಲ್, ಸ್ಕೂಟರ್, ಗೂಬೆ ಹೀಗೆ ವಿವಿಧ ರೀತಿಯ ಸುಮಾರು 75ಕ್ಕೂ ಹೆಚ್ಚು ರೀತಿಯ ಕಲಾಕೃತಿ ಮಾಡಿದ್ದು ಅತ್ಯಂತ ಆಕರ್ಷಣೀಯವಾಗಿ ಕಾಣ್ತಿದೆ. ಬ್ಲೇಡ್ ಉಪಯೋಗಿಸಿ ತೆಂಗಿನ ಗೆರಟೆಯನ್ನ ಬೇಕಾದ ಆಕಾರದಲ್ಲಿ ತುಂಡರಿಸಿ ಕಲಾಕೃತಿಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಪಾಲಿಶ್ ಮಾಡಿ ವಾರ್ನಿಷ್ ಲೇಪಿಸಿ ಕಲಾಕೃತಿ ಇನ್ನಷ್ಟು ಸುಂದರ ಕಾಣುವಂತೆ ನೋಡಿಕೊಳ್ಳಲಾಗಿದೆ. ಲೋಲಾಕ್ಷ ಅವರು ಇದು ಕೇವಲ ಬಿಡುವಿನ ಸಮಯದಲ್ಲಿ ನನಗೆ ತೋಚಿದಂತೆ ಮಾಡಿದ್ದು, ಆದರೆ ಈ ಕಲಾಕೃತಿಗೆ ಇದೀಗ ಸಾಕಷ್ಟು ಬೇಡಿಕೆಗಳು ಬರ್ತಾ ಇದ್ದಾವೆ. ಕಾರ್ಯಕ್ರಮವೊಂದರಲ್ಲಿ ಈ ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದು ಇದೀಗ ಸಾಕಷ್ಟು ಬೇಡಿಕೆಗಳು ಬರ್ತಿದ್ದಾವೆ. ಹಲವರು ಇವರನ್ನ ಸಂಪರ್ಕಿಸಿ ತೆಗೆದುಕೊಳ್ಳಲು ಮುಂದೆ ಬಂದಿದ್ದಾರೆ. ಅಲ್ಲದೆ ಮನೆಯ ಬಾಗಿಲು, ಸ್ಟ್ಯಾಂಡ್, ಹೂಕುಂಡ ಹೀಗೆ ಅನೇಕ ವಸ್ತುಗಳನ್ನ ತನ್ನದೇ ರೀತಿಯಲ್ಲಿ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಗೆರಟೆಯನ್ನೇ ಉಪಯೋಗಿಸಿ ಇನ್ನಷ್ಟು ಕಲಾಕೃತಿಯನ್ನ ಮಾಡುವ ಯೋಚನೆ ಇವರದ್ದಾಗಿದೆ. ನಿಶಾಂತ್ ಶೆಟ್ಟಿ, ಕಿಲಂಜೂರು, ನಮಕುಲ ನ್ಯೂಸ್, ಕಿನ್ನಿಗೋಳೆ.